ಅದಮಾರು ಮೂಲಮಠದಲ್ಲಿ ಮಂಗಳವಾರ ವಿಟ್ಲಪಿಂಡಿ ಹಾಗೂ ಗುರ್ಜಿ ಉತ್ಸವ ಸಾಂಕೇತಿಕವಾಗಿ ನೆರವೇರಿತು. ಮೊದಲಿಗೆ ಅದಮಾರು ಮೂಲಮಠದ ವಾಸು ಕೈವರಿಗೆ ಪೂಜೆ ಸಲ್ಲಿಸಿದ ಸಾಂಕೇತಿಕವಾಗಿ ಗೊಲ್ಲರು ಮಣ್ಣಿನ ಮಡಿಕೆಯಲ್ಲಿ ತುಂಬಿಟ್ಟಿದ್ದ ನೀರು, ಮೊಸರು ಮತ್ತಿತರ ವಸ್ತುಗಳನ್ನು ಕೋಲಿನಿಂದ ಒಡೆಯುವ ಮೂಲಕ ವಿಟ್ಲಪಿಂಡಿ ಆಚರಿಸಿದರು. ಮಹಾಪೂಜೆಯ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನೆರವೇರಿತು. ಈ ಸಂದರ್ಭ ಮೂಲಮಠದ ಮ್ಯಾನೇಜರ್ ವಾಸುದೇವ ಭಟ್, ಪ್ರಧಾನ ಅರ್ಚಕ ಹರೀಶ್ ಭಟ್ ಕೇಮಂಡೇಲು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.